ಶತಮಾನಗಳ ಇತಿಹಾಸ ಇರುವ ಇಟ್ಕಿದು ಸೇವಾ ಸಹಕಾರಿ ಸಂಘಕ್ಕೆ ಕಲಶಾಮೃತ ಒಂದು ಹೊಸ ಕಲಶವಿಟ್ಟಂತೆ ನಮ್ಮ ಎಲ್ಲ ಶಾಖೆಗಳು ಸ್ವಂತ ನಿವೇಶನದಲ್ಲಿ ಸುಸಜ್ಜಿತ ಕಟ್ಟಡಗಳೊಂದಿಗೆ ಸೇವೆಯನ್ನು ನೀಡುತ್ತಾ ಬಂದಿದೆ. ಕುಂಡಡ್ಕ ಶಾಖೆಯು ಬಾಡಿಗೆ ಕಟ್ಟಡದಲ್ಲಿ ವ್ಯವಹಾರವನ್ನು ಮಾಡುತ್ತಾ ಇದೀಗ ಸ್ವಂತ ನಿವೇಶನದಲ್ಲಿ ಹೊಸ ಕಟ್ಟಡ ಉದ್ಘಾಟನೆಗೊಳ್ಳುತ್ತಿರುವುದು ಸಂಘದ ಅಭಿವೃದ್ಧಿಯ ಹೊಸ ಒಂದು ಶಕೆ ಪ್ರಾರಂಭವಾದಂತೆ. ಈ ಗ್ರಾಮದಲ್ಲಿ ನಮ್ಮ ಸಂಘದ ಶಾಖೆಯು 2006ರಲ್ಲಿ ಪ್ರಾರಂಭವಾಯಿತು. ಇಲ್ಲಿನ ಜನರು ತಮ್ಮ ಎಲ್ಲ ವ್ಯವಹಾರಗಳಿಗೆ ದೂರದ ಪಟ್ಟಣಗಳನ್ನು ಅವಲಂಬಿಸಬೇಕಾದ ಸಮಯದಲ್ಲಿ ಇಟ್ಕಿದು ಸೇವಾ ಸಹಕಾರಿ ಸಂಘ ಈ ಗ್ರಾಮದಲ್ಲಿ ಶಾಖೆ ತೆರೆದು ಸೇವೆ ನೀಡಲು ಪ್ರಾರಂಭಿಸಿತು. ಈ ಗ್ರಾಮದ ಜನರು ನೀಡಿದ ಸಹಕಾರ, ಪ್ರೋತ್ಸಾಹ, ನಿರಂತರ ಬೆಂಬಲದಿಂದ ಸಂಘವು ಈ ಹಂತಕ್ಕೆ ಬೆಳೆದು ಇಂದಿನ ಈ ಸುಂದರ ಕಟ್ಟಡ ನಿರ್ಮಾಣ ಮಾಡಲು ಸಾಧ್ಯವಾಯಿತು. ಸಂಘದ ಒಟ್ಟು ಸದಸ್ಯರು 4,000ದಷ್ಟು ಸದಸ್ಯರು ಸಂಘದಲ್ಲಿದ್ದು ವಾರ್ಷಿಕ ವ್ಯವಹಾರ 474 ಕೋಟಿ ಆಗಿರುತ್ತದೆ. ಈಗಾಗಲೇ 102 ಕೋಟಿ ಠೇವಣಿ ಹಾಗೂ 62 ಕೋಟಿ ಹೊರಬಾಕಿ ಸಾಲ ಇದೆ. ಈ ಕುಂಡಡ್ಕ ಶಾಖೆಯು 1 ಕೋಟಿ ಸಾಲ ಹೊರಬಾಕಿ ಇದೆ. ಇಲ್ಲಿ 45 ಸ್ವಸಹಾಯ ಗುಂಪುಗಳು ಇಲ್ಲಿ ವ್ಯವಹಾರವನ್ನು ನಡೆಸುತ್ತಿದೆ. ಈ ಒಂದು ಶಾಖೆಯಲ್ಲಿ 45 ಸ್ವಸಹಾಯ ಗುಂಪುಗಳು ಇಲ್ಲಿ ವ್ಯವಹಾರವನ್ನು ನಡೆಸುತ್ತಿದೆ. ಸುಮಾರು 700ಕ್ಕೂ ಅಧಿಕ ಸಂಚಯ ಖಾತೆಯನ್ನು ಸದಸ್ಯರು ಹೊಂದಿರುತ್ತಾರೆ. ವಾರ್ಷಿಕವಾಗಿ ಈ ಶಾಖೆಯಲ್ಲಿ ಸುಮಾರು 20 ಕೋಟಿಯಷ್ಟು ವ್ಯವಹಾರಗಳನ್ನು ಮಾಡ್ತಾ ಇದ್ದೇವೆ. ಗ್ರಾಮ ಇನ್ನಷ್ಟು ಅಭಿವೃದ್ಧಿಗೆ ಅವಕಾಶವಿರುವ ಭೌಗೋಳಿಕ ಪ್ರದೇಶ ಹೊಂದಿದೆ. ತಮಗೆ ಅವಶ್ಯವಿರುವಂತಹ ಎಲ್ಲ ರೀತಿಯ ವ್ಯವಹಾರಗಳನ್ನು ಈ ಶಾಖೆಯಲ್ಲಿ ನೀಡಲು ಸಂಘವು ನಿರ್ಣಯಿಸಿದೆ. ಈ ಸಂಸ್ಥೆಯಲ್ಲಿ ಕೃಷಿಯೇತರ ಸಾಲಗಳಿರ್ಬೋದು, ಸೇಫ್ ಲಾಕರ್ನ ಸೌಲಭ್ಯ, ಹೊಸ ಚಿನ್ನಾಭರಣ ಖರೀದಿ ಸಾಲ, ಚಿನ್ನಾಭರಣ ಈಡು ಸಾಲ, ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರ, ದಿನಸು ಸಾಮಗ್ರಿಗಳು, ಪೈಪ್ ಫಿಟ್ಟಿಂಗ್ಗಳು, ಅದರ ಜೊತೆಗೆ ಆಧುನಿಕ ಬ್ಯಾಂಕಿಂಗ್ ವ್ಯವಹಾರಗಳು ಕೂಡ ಇಲ್ಲಿ ಲಭಿಸಲಿದೆ. ಪಟ್ಟಣದ ಅವಲಂಬನೆಯನ್ನು ಕಡಿಮೆಗೊಳಿಸಿ ಇಲ್ಲಿ ವ್ಯವಹಾರವನ್ನು ಮಾಡುವುದರ ಮೂಲಕ ತಮ್ಮ ಸಮಯ ಹಾಗೂ ಹಣದ ಉಳಿತಾಯ ಸಾಧ್ಯವಾಗಲಿದೆ. ಗ್ರಾಮೀಣ ಪ್ರದೇಶದಲ್ಲಿರುವ ಮಹಿಳಾ ಸದಸ್ಯರಿಗೂ ವ್ಯವಹಾರ ಮಾಡಿ ಆರ್ಥಿಕ ಸಬಲೀಕರಣಗೊಳಿಸುವಲ್ಲಿ ಈ ಸಂಸ್ಥೆಯು ಸಹಕಾರಿಯಾಗಲಿದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಿದೆ. ಇಟ್ಕಿದು ಸೇವಾ ಸಹಕಾರಿ ಸಂಘ ಬ್ಯಾಂಕಿಂಗ್ ವ್ಯವಹಾರದ ಜೊತೆಗೆ ಗ್ರಾಮಾಭಿವೃದ್ಧಿಯ ಕಾರ್ಯಗಳನ್ನು ವಿಶೇಷ ಆಸಕ್ತಿಯಿಂದ ಮಾಡ್ತಾ ಬರ್ತಾ ಇದೆ. ಶತಮಾನೋತ್ಸವದ ಸಂದರ್ಭದಲ್ಲಿ ಉದ್ಯೋಗ, ಶಿಕ್ಷಣ, ಆರೋಗ್ಯ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂಕಲ್ಪವನ್ನು ತೊಟ್ಕೊಂಡಿದೆ. ನಿರುದ್ಯೋಗಿಗಳಿಗೆ ಸ್ವಸಹಾಯ ಗುಂಪಿನ ಸದಸ್ಯರಿಗೆ ಇವರಿಗೆಲ್ಲ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನ ಸಹಕಾರದೊಂದಿಗೆ ನಮ್ಮ ಕೇಂದ್ರ ಕಚೇರಿ ಶತಾಮೃತದ ಆವರಣದಲ್ಲಿ ಸುಮಾರು 160 ಜನರಿಗೆ ವಿವಿಧ ಉದ್ಯೋಗಗಳ ತರಬೇತಿಗಳನ್ನು ನೀಡಿ ಅವರ ಕೌಶಲ್ಯ ವೃದ್ಧಿಗೆ ಸಹಕಾರಿಯಾಗಿದೆ. ಅದರಲ್ಲಿ ಸುಮಾರು 40ಕ್ಕೂ ಅಧಿಕ ಮಂದಿ ಸ್ವ ಉದ್ಯಮವನ್ನು ಮಾಡುವುದು ನಮ್ಮ ಸಂಸ್ಥೆಗೆ ಈ ಬಹಳಷ್ಟು ಖುಷಿಯ ವಿಚಾರ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಸಹಕಾರಿ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲೇ ತೆರೆದ ಪ್ರಥಮ ಸಹಕಾರಿ ಸಂಘವು ಕೂಡ ನಮ್ಮದೇ ಆಗಿದೆ. ಈ ಕೇಂದ್ರದ ಮೂಲಕ ಗ್ರಾಮೀಣ ಆರೋಗ್ಯ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಾ ಬರುತ್ತಿದೆ. ಕಳೆದ ಬಾರಿ ನನ್ನ ರೋಟರಿ ಕ್ಲಬ್ ಪುತ್ತೂರು ಸಿಟಿ ಹಾಗೂ ಇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಕೇಂದ್ರ ಕಚೇರಿಯಲ್ಲಿ ಶತಾಮೃತದಲ್ಲಿ ಸದಸ್ಯರುಗಳ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ನೇತ್ರ ತಪಾಸಣೆ
ಅದರಲ್ಲಿ ಅವಶ್ಯಕತೆಯುಳ್ಳ ಸುಮಾರು 525 ಮಂದಿಗೆ ಉಚಿತ ಕನ್ನಡಕಗಳನ್ನು ವಿತರಣೆ ಮಾಡಿ 10 ಜನ ಕಣ್ಣಿನ ಹೊರೆ ಇರುವವರಿಗೆ ಆಪರೇಷನ್ಗಳನ್ನು ವ್ಯವಸ್ಥೆಗಳನ್ನು ಮಾಡಿ ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಆರೋಗ್ಯ ವಿಚಾರದಲ್ಲಿ ತೊಟ್ಟಂತ ಸಂಕಲ್ಪಕ್ಕೆ ತಕ್ಕಂತೆ ಈ ಸಂಸ್ಥೆ ಮಾಡ್ತಾ ಬರ್ತಾ ಇದೆ. ಅದೇ ರೀತಿ 10 ಬಡ ವಿದ್ಯಾರ್ಥಿಗಳಿಗೆ ಪ್ರೌಢ ಶಿಕ್ಷಣದವರೆಗಿನ ವೆಚ್ಚವನ್ನು ಭರಿಸುವ ಮೂಲಕ ಅವರ ವಿದ್ಯಾರ್ಜನೆಗೆ ಅವಕಾಶವನ್ನು ಕೂಡ ಮಾಡಲಾಗಿದೆ. ಗ್ರಾಮ ಸ್ವಾವಲಂಬನೆಯ ಕಲ್ಪನೆಯಂತೆ ವಿವಿಧ ಯೋಜನೆಗಳ ಮೂಲಕ ಪರಸ್ಪರ ಸಹಕಾರಿಗಳಾಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗಲು ಈ ಕಲಶಾಮೃತದ ಕಟ್ಟಡವು ಸಹಕಾರಿಯಾಗಲಿಕ್ಕಿದೆ. ಸುದ್ದಿ ನ್ಯೂಸ್ ಮಂಗಳೂರು.